ಬಿಜೆಪಿ ಆಡಳಿತದಲ್ಲಿದ್ದಾಗ ಪಿಲಿಕುಲದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಲ್ಲ, ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಅವರು ಮಾಡಿಕೊಳ್ಳಿಲ್ಲ. ಈಗ ಅವರ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಜಾತಿ ಬಗ್ಗೆ ಮಾತಾಡಿಕೊಂಡು MLAಗಳಿಗೆ ಅವಮಾನ ಆಗಿದೆ ಅಂತ ಹೇಳಿಕೊಂಡು ಏನು ಇಲ್ಲದ ಇಶ್ಯೂಗಳನ್ನಾಗಿ ಮಾಡ್ತಾ ಇದ್ದಾರೆ. ಶುಕ್ರವಾರ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ರಾಜ್ಯ ವಕ್ತಾರೆ ಪ್ರತಿಭಾ ಕುಳಾಯಿ, ಪಿಲಿಕುಳ ಕಂಬಳದ ಪೂರ್ವಭಾವಿ ಸಭೆಗೆ ಶಾಸಕ ಉಮಾನಾಥ ಕೋಟ್ಯಾರ್ ಅವರನ್ನ ಕರೆಯದೆ ಜಿಲ್ಲಾಡಳಿತ ಅವಮಾನ ಮಾಡಿದೆ ಎಂದು ಮೂಡ ಮಾಜಿ ಅಧ್ಯಕ್ಷ ರವಿಶಂಕರ್ ಮಿಜಾರ್ ಸುಳ್ಳು ಆರೋಪ ಮಾಡಿದ್ದಾರೆ. ಮಾತ್ರವಲ್ಲ, ಇದು ಬಿಲ್ಲವ ಸಮಾಜಕ್ಕೆ ಅವಮಾನ ಎಂದು ಜಾತಿ ರಾಜಕಾರಣವನ್ನು ಎತ್ತಿಕಟ್ಟಿದ್ದಾರೆ. ಕಂಬಳದಲ್ಲೂ ಜಾತಿ ರಾಜಕಾರಣ ಮಾಡುವ ಅಗತ್ಯ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪಿಲಿಕುಳ ಕಂಬಳಕ್ಕೂ ಬಿಲ್ಲವ ಸಮುದಾಯಕ್ಕೂ ಏನು ಸಂಬಂಧ? ಇದರಲ್ಲಿ ಜಾತಿ ವಿಷಯವನ್ನ ಎತ್ತಿಕಟ್ಟೋದು ಎಷ್ಟು ಸಮಂಜಸ? ಜಿಲ್ಲಾಡಳಿತ ಶಾಸಕ ಉಮಾನಾಥ ಕೋಟ್ಯಾನ್ ಅವರನ್ನ ಆಹ್ವಾನಿಸಿಲ್ಲ ಎನ್ನುವುದು ಸುಳ್ಳು. ಜಿಲ್ಲಾಧಿಕಾರಿಯವರು ಶಾಸಕರಿಗೆ ಮೊಬೈಲ್ ಕರೆ ಮಾಡಿದ್ರು, ಆದರೆ ಅವರು ಕರೆ ಸ್ವೀಕರಿಸಿಲ್ಲ. ನಂತರ SMS ಮೂಲಕ ಆಹ್ವಾನ ನೀಡಿದ್ದಾರೆ. ಅಲ್ಲದೆ ಕಂಬಳ ಸಮಿತಿಯವರು ಕೂಡ ಉಮಾನಾಥ ಕೋಟ್ಯಾನ್ ಅವರಿಗೆ ಆಹ್ವಾನ ನೀಡಿದ್ದರು ಎಂದರು. ಉಮಾನಾಥ ಕೋಟ್ಯಾನ್ ತಮ್ಮ ಅಧಿಕಾರಾವಧಿಯಲ್ಲಿ ಪಿಲಿಕುಳಕ್ಕೆ ಎಷ್ಟು ಅನುದಾನ ತಂದಿದ್ದಾರೆ ಎನ್ನುವುದನ್ನು ತಿಳಿಸಲಿ. ಜಿಲ್ಲಾಧಿಕಾರಿಯಾದವರು ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಶಾಸಕರ ಮನೆಗೆ ಹೋಗಿ ಆಹ್ವಾನ ನೀಡಬೇಕಿಲ್ಲ, ಕರೆ ಮಾಡಿ ತಿಳಿಸುವುದು ವಾಡಿಕೆ. ಮನೆಗೆ ಹೋಗಿ ಆಹ್ವಾನ ನೀಡಬೇಕು ಎನ್ನುವ ಶಾಸಕರ ಮನಸ್ಥಿತಿ ಏನು ಎಂದವರು ಪ್ರಶ್ನಿಸಿದರು. ಕಾಂಗ್ರೆಸ್ ಮುಖಂಡರಾದ ನೀರಜ್ ಪಾಲ್, ಚಂದ್ರಹಾಸ್ ರೈ, ಮೋಹನ್ ಕೋಟ್ಯಾನ್ ಉಪಸ್ಥಿತರಿದ್ದರು. ಬಿಜೆಪಿ ಆಡಳಿತದಲ್ಲಿದ್ದಾಗ ಪಿಲಿಕುಲದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಲ್ಲ, ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಅವರು ಮಾಡಿಕೊಳ್ಳಿಲ್ಲ. ಈಗ ಅವರ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಜಾತಿ ಬಗ್ಗೆ ಮಾತಾಡಿಕೊಂಡು MLAಗಳಿಗೆ ಅವಮಾನ ಆಗಿದೆ ಅಂತ ಹೇಳಿಕೊಂಡು ಏನು ಇಲ್ಲದ ಇಶ್ಯೂಗಳನ್ನಾಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಬಿಜೆಪಿಯವರು ಅಸ್ತಿತ್ವದಲ್ಲಿ ಇದ್ದಾರೆ ಅಂತ ಹೇಳಿ ತೋರಿಸ್ಕೊಳ್ಳಿಕ್ಕೆ ಬೇಕಾಗಿ ಯಾವುದೋ ಒಂದು ಇರ್ರೆಲೆವೆಂಟ್ ಟಾಪಿಕನ್ನು ಇಟ್ಕೊಂಡು ಅಧಿಕಾರಿಗಳ ಮೇಲೆ, DC ಮೇಲೆ ಆಪಾದನೆಗಳನ್ನು ಹಾಕ್ಕೊಂಡು ಅನ್ನೆಸೆಸರಿಯಾಗಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಿಲ್ಲವ ಸಮಾಜವನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಬಿಲ್ಲವ ಸಮಾಜದ ಜನತೆಯನ್ನು ಅನ್ನೆಸೆಸರಿಯಾಗಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಲ್ಲವ ಸಮಾಜ ಆಡಳಿತ ಪಿಲಿಕುಲಕ್ಕೆ ಏನೂ ಸಂಬಂಧವೇ ಇಲ್ಲ. ರವಿಶಂಕರ್ ಮಿಜಾರ್ ಅವರು ಹೇಳ್ತಾರೆ, ಇವರು ಈಗ ನಾನು ಕೇಳ್ತಾ ಇರೋದು, ರವಿಶಂಕರ್ ಮಿಜಾರ್ ಅವರು ಮೂಡ ಚೇರ್ಮನ್ ಆಗಿದ್ದಾಗ ಅವರ ಕೊಡುಗೆ ಏನು? ಬಿಲ್ಲವ ಸಮಾಜಕ್ಕೆ ಕೊಡುಗೆ ಏನು?